ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಬಲಿಷ್ಠ ವರ್ಗದವರಿಗೆ ಮನೋಧೈರ್ಯ ಜಾಸ್ತಿಯಾಗಿದ್ದು ಇದು ಅಪಾಯದ ಸಂಕೇತವಾಗಿದೆ ಅಂತ ಮಾಜಿ ಸಚಿವ ಬಿ ರಮಾನಾಥ್ ರೈ ಆರೋಪ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಅವರು ಮಾತನಾಡಿದರು. ಉತ್ತರ ಪ್ರದೇಶದಲ್ಲಿ ದಲಿತ ಯುವತಿಯ ಮೇಲೆ ಅತ್ಯಾಚಾರ ನಡೆದಿರುವಂಥದ್ದು ಬಹಳ ದುಃಖದ ವಿಚಾರ. ಬಿಜೆಪಿ ಅಧಿಕಾರಕ್ಕೆ ಬಂದ ಬಳಿಕ ಬಲಿಷ್ಠ ವರ್ಗದವರಿಗೆ ಧೈರ್ಯ ಬಂದಿದೆ. ಉತ್ತರ ಭಾರತದ ಕೆಲವು ಜಿಲ್ಲೆಗಳಲ್ಲಿ ಈ ಬಲಿಷ್ಠ ವರ್ಗವನ್ನು ಎದುರಿಸಲು ದಲಿತರು, ಅಲ್ಪಸಂಖ್ಯಾತರು, ಬ್ರಾಹ್ಮಣರ ಗುಂಪು ಒಂದಾಗಿತ್ತು. ಬಿಜೆಪಿ ಅಧಿಕಾರಕ್ಕೆ ಬಂದ ಬಳಿಕ ಬಲಿಷ್ಠ ವರ್ಗದ ಮನೋಧೈರ್ಯ ಜಾಸ್ತಿ ಆಗಿರೋದು ಅಪಾಯದ ಸಂಕೇತ ಅಂತ ಹೇಳಿದರು. ಉತ್ತರ ಪ್ರದೇಶದ ಒಂದು ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಯ ಹೆಣ್ಮಗಳ ಮೇಲೆ ಆದ ಅತ್ಯಾಚಾರ, ಅವರ ಹತ್ಯೆ, ಇದು ದೇಶವ್ಯಾಪಿ ಜನರಿಗೆ ಆಕ್ರೋಶ ಬಂದಿರತಕ್ಕಂಥದ್ದು ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಇವತ್ತು ದೇಶದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಕ್ಷ ಅಧಿಕಾರ ಬಂದ ಮೇಲೆ ಬಲಿಷ್ಠ ವರ್ಗದವರಿಗೆ ಧೈರ್ಯ ಬಂದಿದೆ. ಪರಿಶಿಷ್ಟ ಜಾತಿ, ಅಲ್ಪಸಂಖ್ಯಾತ, ಬ್ರಾಹ್ಮಣರ ಒಂದು ಗುಂಪು, ಬಹುಶಃ ಅಲ್ಲಿ ಬಲಿಷ್ಠ ವರ್ಗದವರ ದಬ್ಬಾಳಿಕೆ ವಿರುದ್ಧ ಅವರು ಸಂಘಟಿತರಾಗ್ತಿದ್ರು. ಆ ಭಾಗದ ಈ ದೇಶದಲ್ಲಿ ಬಲಿಷ್ಠ ವರ್ಗದ ಜನರ ಒಂದು ಮನೋಧೈರ್ಯ ಜಾಸ್ತಿ ಆಗಿದೆ. ಇದೇ ವೇಳೆ ಮಾತನಾಡಿದ ಮಾಜಿ ಸಚಿವ ಯುಟಿ ಖಾದರ್ ಅವರು, ಉತ್ತರ ಪ್ರದೇಶದಲ್ಲಿ ಅತ್ಯಾಚಾರಕ್ಕೆ ಒಳಗಾದ ಬಾಲಕಿಯ ಮನೆಗೆ ಹೋಗಿ ಸಾಂತ್ವನ ಹೇಳಲು ಹೋದ ರಾಹುಲ್ ಗಾಂಧಿ ಅವರ ಕಾಲರ್ ಅನ್ನ ಪೊಲೀಸರು ಹಿಡಿದಿದ್ದಾರೆ. ಅಲ್ಲಿ ಪೊಲೀಸರು ಆರೋಪಿಗಳ ಪರವಾಗಿದ್ದಾರೆ. ಅತ್ಯಾಚಾರಿಗಳ ಪರವಾಗಿ ನಿಲ್ಲೋದಿಕ್ಕೆ ರಾಹುಲ್ ಗಾಂಧಿ ಅವರ ಕಾಲರ್ ಹಿಡಿದಿದ್ದಾರೆ ಅಂತ ಆರೋಪಿಸಿದ್ರು. ಒಂದು ಶೋಷಿತ ವರ್ಗದ ನೋವನ್ನು ಕೇಳಲಿಕ್ಕೆ ರಾಹುಲ್ ಗಾಂಧಿ ಅವರ ಕಾಲರ್ ಅನ್ನು ತಾವು ಇವತ್ತು ಹಿಡಿತೀರ ಅಂತ ಹೇಳಿದರೆ, ಆರೋಪಿಯ ಪರವಾಗಿ ನೀವು ಎಷ್ಟು ಅವರ ಆರೋಪಿಯ ಪರವಾಗಿದೆ ಅಂತ ಕೇಳ್ತೇವೆ ನಾವು. ಅತ್ಯಾಚಾರ ಆರೋಪಿಯ ಪರವಾಗಿ ನಿಲ್ಲಲಿಕ್ಕೆ ನೀವು ರಾಹುಲ್ ಗಾಂಧೀಜಿಯವರ ಕಾಲರ್ ಹಿಡಿಬೇಕಾ? ಇದು ನಿಮ್ಮ ಸಂಸ್ಕೃತಿಯ? ಇದನ್ನು ಈ ದೇಶದ ಜನತೆ ನೋಡಿಕೊಂಡು ಸುಮ್ಮನೆ ಇರಲಿಕ್ಕೆ ಸಾಧ್ಯವಿದೆಯಾ? ಪ್ರತಿಪಕ್ಷದ ಮುಖಂಡರಿಗೆ ಪೊಲೀಸರ ಮೂಲಕ ಹಲ್ಲೆ ಮಾಡುವ ಮೂಲಕ ದ್ವೇಷದ ರಾಜಕೀಯ ಮಾಡಿದ್ದಾರೆ ಅಂತಾನೂ ಖಾದರ್ ಆರೋಪಿಸಿದರು.